ಹರೇ ಶ್ರೀನಿವಾಸ, ಹೇಗಿದ್ದೀರ ಎಲ್ಲರೂ? ಇವತ್ತಿನ ಶ್ರೀಕೃಷ್ಣನ ನವರತ್ನ ಕವಚ ಅಲಂಕಾರ ನೋಡ್ಕೋತಾ ಬನ್ನಿ. ಶಾರ್ಟ್ಸಲ್ಲಿಯೂ ಹಾಕಿದೆ ನಾನು. ಇದು ಚಂದ್ರಶಾಲೆ ಆಂಜನೇಯ ದೇವರು, ಮಧ್ವಾಚಾರ್ಯರು, ಭೋಜನಶಾಲೆ ಆಂಜನೇಯ ದೇವರು, ರುಕ್ಮಿಣಿ ಅಮ್ಮ ಪಂಡರಾಪುರದ್ದು, ವಿಠ್ಠಲ, ಆನಂತರ ವಾದಿರಾಜರ ಮೂಲ ವೃಂದಾವನ, ಬ್ರಹ್ಮಣ್ಯ ತೀರ್ಥರದು ಮೂಲ ವೃಂದಾವನ, ಕುಂಜಾರಗಿರಿ ಅಮ್ಮ. ಈ ದೇವರುಗಳನ್ನು ನೋಡ್ಕೊಂಡು ಬಂದಿರ್ತಾನೆ. ಈಗ ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಬರೋಣ. ನೋಡಿ, ಒಲೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು ನೀವಿಲ್ಲಿ. ನೋಡಿ, ಈ ಕಡೆಯಿಂದ ಬೇಳೆನ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು ಕಡೆಯಿಂದ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನಾನು, ಪುಂಡಿ ಮಾಡೋಣ ಅಂತ ಇವತ್ತು. ಆನಂತರ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ, ಕಾಣ್ಬೋದು. ಇದು ನೋಡಿ, ಪುಂಡಿ ಮಾಡಲಿಕ್ಕೆ ನೀರು. ನಿನ್ನೆ ಅಕ್ಕಿ ತರಿ ಮಾಡಿದ್ದೆ ನಾನು ಮನೆಯಲ್ಲೇ. ಅಕ್ಕಿನ ತೊಳೆದು ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ ತರಿ ಬೇರೆ ಹಿಟ್ಟು ಬೇರೆ ಮಾಡಿಬಿಟ್ಟು ಅಕ್ಕಿ ತರಿ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಕಡಿ ಅಕ್ಕಿ ಅಂತ ಇತ್ತು, ಅದರಿಂದ ತುಂಬ ಚೆಂದ ಬರುತ್ತೆ ಇದು. ಅದಕ್ಕೆ ಉಪ್ಪೆಲ್ಲ ಹಾಕಿಟ್ಟಿದ್ದೀನಿ, ನೋಡ್ಬೋದು. ಸ್ವಲ್ಪ ತುಪ್ಪ ಆನಂತರ ಹಾಕ್ಕೊಂಡೆ. ಸಾಧಾರಣ ಒಂದು ಅಳತೆ ಅಕ್ಕಿಗೆ 2 ಅಳತೆ ಅಕ್ಕಿ, 2-2.5 ವಾಟಿ, ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕುದಿಯುವ ನೀರು ಹಾಕಿ ನೀಟಾಗಿ ಮಗಚ್ಕೊಳ್ಳಿ. ಆನಂತರ ಸ್ಟವ್ ಆನ್ ಮಾಡಿ. ಇದು ನಾನು ಅಕ್ಕಿ ಹಿಟ್ಟು ತೆಗೆದ ಕಾರಣ ಜಾಸ್ತಿ ಉಂಡೆ ಬರಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಇದರದ್ದೇನು ಇಡ್ಲಿ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡಿ ಮಗಚ್ತಾ ಬರಬೇಕು. ಅದು ಉಂಡೆ ಕಟ್ಟುವ ಹದಕ್ಕೆ ನಾವು ಮಗಚ್ತಾ ಬರಬೇಕು. ದಿನ ಉದ್ದಿಂದು ಬೇಜಾರಾಗೋಯ್ತು ತಿಂದು. ಈ ಸಲ ಪುಂಡಿ ಮಾಡೋಣ ಅಂತ. ಮಾವಿನ ಹಣ್ಣಿತ್ತು, ರಸಾಯನನೂ ಮಾಡ್ಬೋದು ಅಂತಂದ್ಬಿಟ್ಟು ಪುಂಡಿ ರಸಾಯನ ಭಾಳ ಒಳ್ಳೆ ಕಾಂಬಿನೇಷನು. ನಮ್ಮ ಅಮ್ಮನ ಮನೇಲಿ ಅಪ್ಪ ಅಮ್ಮನಿಗೆ ಅಂತೂ ತುಂಬಾ ಇಷ್ಟ ಆಗ್ತಿತ್ತು ಅದು. ನಮ್ಮ ಯಜಮಾನ್ರಿಗೂ ಪುಂಡಿ ಅಂದರೆ ಇಷ್ಟ, ಅದಕ್ಕೆ ಮಾಡಿದೆ ನಾನು. ನಮಗೆಲ್ರಿಗೂ ಇಷ್ಟ ಇದು. ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಾಗತ್ತೆ. ನೋಡಿ, ಇದು ಈ ಥರ ಮಗಚ್ತಾ ಇರ್ಬೇಕು, ಕೈ ಬಿಡಬಾರ್ದು. ಒಂದು 5 ನಿಮಿಷದಲ್ಲೆಲ್ಲ ಉಂಡೆ ಕಟ್ಟಲಿಕ್ಕೆ ಹದಕ್ಕೆ ಬರುತ್ತೆ, ನೋಡ್ಬೋದು ನೀವು. ಆನಂತರ ಬಿಸಿಯೇ ಉಂಡೆ ಕಟ್ಟಿ ನಾವು ಸ್ಟೀಮಲ್ಲಿ ಬೇಯಕ್ಕಿಟ್ರೆ ಆಗೋಯಿತು. ಇನ್ನು ಚಾತುರ್ಮಾಸ್ಯ ವ್ರತ ಟೈಮಲ್ಲಿ ಬೇಳೆ ಕಾಳುಗಳೆಲ್ಲ ಬರೋದ ಟೈಮಲ್ಲಿ ಇದೇ ಮೇಯ್ನ್ ನಮಗೆ ಆಹಾರ ಆಗಿರುತ್ತೆ. ತುಂಬ ಸಲ ಆವಾಗ ತೋರಿಸ್ತಾ ಇರ್ತೀನಿ ನಿಮಗೆ. ಆದರೂ ನಾನು ದ್ವಾದಶಿಗೆ ಪುಂಡಿ ಮಾಡೋದು ತುಂಬ ಅಪರೂಪ. ನೋಡಿ, ಇವತ್ತು ತೋರಿಸ್ತಾ ಇದ್ದು. ನೋಡಿ, ಅದು ಮುಕ್ಕಾಲು ವಾಶಿ ಬೇಯುತ್ತೆ, ಆನಂತರ ಸ್ಟೀಮಲ್ಲಿ ಬೇಯುತ್ತೆ. ಸ್ವಲ್ಪ ನೀರು ಹಿಡ್ಕೊಂಡು ಅದನ್ನ ಉಂಡೆ ಮಾಡಿಕೊಂಡು ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು. ತುಂಬ ಬಿಸಿ ಇತ್ತು ಅದು, ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕಡಿ ಅಕ್ಕಿದು ನಾನು ಮಾಡಿರುವಂಥದ್ದು. ಕಡಿ ಅಕ್ಕಿನ ತೊಳೆದು ಹಾಕಿ ಆನಂತರ ಒಣಗಿಸಿ ತರಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಿಟ್ಟು ಬೇರೆ ತರಿ ಬೇರೆ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದದು ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ, ಭಾಳ ಚೆಂದ ಆಗುತ್ತೆ ಇದ್ರ ಉಪ್ಪಿಟ್ಟು. ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಎಲ್ಲ ಉಪ್ಪಿಟ್ಟು ಮಾಡ್ಬೋದು. ನೋಡಿ, ಉಂಡೆ ಮಾಡಿ ಇಟ್ಟರೆ ಸರಿ, ಅಷ್ಟೇ. ನೀವು ಏನೆಲ್ಲ ದ್ವಾದಶಿ ಪಾರಣೆಗೆ ಮಾಡಿದ್ರ ಹೇಳಿ. ನಿನ್ನೆ ಅಪರ ಏಕಾದಶಿ ಇತ್ತು. ಇನ್ನು ನಾಡಿದ್ದು ಸೋಮವಾರದಿಂದ ಭಾನುವಾರದಿಂದ ಅಧಿಕ ಮಾಸ, ಜ್ಯೇಷ್ಠ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಮಧ್ಯೆ ನಾನು ಒಂದು ಫುಲ್ ಇಡೀ ದಿವಸ ಏನು ಮಾಡಿದ್ದಂತೂ ತೋರಿಸ್ತೇನೆ, ನೋಡಿ. ಆನಂತರ ಚಾತುರ್ಮಾಸ್ಯ ಅಲ್ವಾ, ಅಧಿಕ ಮಾಸದ ರೆಸಿಪಿ ಜೊತೆನೂ ಬರ್ತೀನಿ ನಿಮಗೆ. ನಮಗೆಲ್ಲ ಇಲ್ಲಿ ಊರಲ್ಲಿ ಜಾಸ್ತಿ ಚಾತುರ್ಮಾಸ್ಯದೆಲ್ಲ ಇದು ಮಾಡೋದಿಲ್ಲ, ನೋಡಿ. ಆನಂತರ ನೋಡಿ, ಅದೇ ಇನ್ನೊಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕಿ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಸುತ್ತಮುತ್ತ ಇರುವಂತಹ ಸೊಪ್ಪನ್ನೇ ತೆಗೆದು, ಯಾವುದು ನಿಮಗೆ ಸೀಗೆ ಸೊಪ್ಪು, ಆನಂತರ ಪೊನ್ನಂಗಣಿ ಸೊಪ್ಪು, ಇದರದ್ದೆಲ್ಲ ನಾನು ಸೇರಿಸ್ಕೊಂಡು, ನೋಡಿ, ಸಾಸಿವೆ ಆದ ನಂತರ ಕರಿಬೇವು ಸೊಪ್ಪು, ಕಾಯಿ ಮೆಣಸು, ಇಂಗು ಹಾಕ್ಕೊಂಡಿದ್ದೀನಿ. ಈ ಮನೆ ಸುತ್ತಮುತ್ತ ಸಿಕ್ಕುವಂಥ ಸೊಪ್ಪನ್ನೆಲ್ಲ, ಹುಳಿ ಸೊಪ್ಪು ಅಂತ ಒಂದು ಸಿಗುತ್ತೆ, ಅದನ್ನೂ ಹಾಕ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ. ಸೀಗೆ ಸೊಪ್ಪು ಕೊನೆಗೆ ಹಾಕಿದೆ,
ತುಂಬಾ ಸೊಪ್ಪಿತ್ತು ಮನೆಯಲ್ಲಿ. ಆಮೇಲೆ ಗದ್ದೆ ಹೊಂಗೊನೆ ಸೊಪ್ಪು ಅದೆಲ್ಲ ಇತ್ತು ಮನೆಯಲ್ಲಿ. ಪುನಃ ತರೋದು ಏನಕ್ಕೆ, ಮನೆಯಲ್ಲಿ ಕೆಮಿಕಲ್ ಹಾಕದ ಸೊಪ್ಪು ಇರೋ ಕಾರಣ ಅದನ್ನೇ ನಾನು ದಾಲ್ ಅಥವಾ ಬೋಳು ಹುಳಿ ಮಾಡಿದ್ದೀನಿ. ಬೇಳೆ ಹಾಕಿ ಫಸ್ಟ್ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಳ್ಳಿ. ಆನಂತರ ಬೇಳೆ ಬೇಯಿಸಿಟ್ಕೊಂಡು ಅದನ್ನು ಹಾಕಿ ಕುದಿಸಿದ್ರೆ ಆಗೋಯಿತು. ಉಪ್ಪು ಮತ್ತು ನೋಡಿ, ಇದು ಸೀಗೆ ಸೊಪ್ಪು ತಂದ ಮನೆಯಲ್ಲಿತ್ತು. ಸ್ವಲ್ಪ ಸೀಗೆ ಸೊಪ್ಪು ತುಂಬಾ ಘಮ ಚೆನ್ನಾಗಿ ಬರುತ್ತೆ, ಹೆಲ್ತಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಈ ಸೀಗೆ ಸೊಪ್ಪೆಲ್ಲ. ನೋಡಿ, ಆನಂತರ ಸ್ವಲ್ಪ ಅದಕ್ಕೆ ಉಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಆಗೇ ಬಿಡ್ತು. ಆಮೇಲೆ ಸ್ವಲ್ಪ ಹುಳಿ ಪುಡಿ, ನಾನು ಕೆತ್ತೆ ಹುಳಿ ಮಾಡಿ ಇಟ್ಟಿದ್ದೀನಲ್ಲ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉಡುಪಿನಲ್ಲಂತೂ ಫುಲ್ಲು ನೋಡಿ, ಕೆತ್ತೆ ಹುಳಿ ಪುಡಿ ಇದು. ಉಡುಪಿನಲ್ಲಂತೂ ಫುಲ್ಲು ಮೋಡ ಮೋಡ ಇದೆ. ಮೊನ್ನೆ ಮಳೆ ಬಂದಿತ್ತು, ಗುಡುಗಷ್ಟು ಇರಲಿಲ್ಲ. ಈಗ ಈ ವಾರದಲ್ಲಿ ನಾರ್ತ್ ಕರ್ನಾಟಕ ಫುಲ್ಲು ಎಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ, ನ್ಯೂಸಲ್ಲಿ ನೀವು ಕೇಳಿರ್ಬೋದು. ನೋಡಿ, ಅದು ಬಂದಾದ ನಂತರ ನೋಡಿ ಅದಕ್ಕೆ ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನೊಂದು 5 ನಿಮಿಷ ಬೇಯಿಸಿದರೆ ಆಗೇ ಬಿಡ್ತು ನಮ್ಮ ಬೋಳು ಹುಳಿ. ಹೆಲ್ತಿಗೂ ಒಳ್ಳೆಯದು, ನ್ಯೂಟ್ರಿಷಸ್ ಕೂಡ ಫುಲ್ ಆಗಿಬಿಡತ್ತೆ. ಫುಲ್ಲು ಕತ್ಲೆ ಇದೆ ಹೊರಗೆ ಎಲ್ಲ. ನೋಡಿ, ಹಾಗೇ ಬಿಡ್ತದು. ಅದನ್ನ ಮುಚ್ಚಿಟ್ಟು ಬೇಯಕ್ಕಿಟ್ರೆ ಆಗೋಯ್ತು. ನೋಡಿ, ಆನಂತರ ನಾನು ಇದು ಅನ್ನ ಬಸಿಯೋಕ್ಕಿಂತ ಪಾತ್ರೆ ಮನೆಯಲ್ಲಿ ಮಾರ್ಕೊಂಡು ಬಂದಿದ್ದರು. ನನಗೆ ಅನ್ನ ಬಸಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನನ್ನ ಹತ್ರ ಇನ್ನೊಂದಿದೆ, ನಿಮಗೆ ತೋರಿಸಿದ್ದೆ ನಾನು ಹಿಂದೆ. ಸ್ವಲ್ಪ ಕಷ್ಟ ಇದೆ. ಇದರಲ್ಲಿ ಏನು ಗೊತ್ತಾ, ಅನ್ನ ನೀಟಾಗಿ ನಾವು ಬಸಿಯೋಕ್ಕಾಗತ್ತೆ. ನಮ್ಮ ಮನೇಲಿ ಹಾಲು ಕೊಡೋರು ಮತ್ತು ಆ ಬಸಿದ ಗಂಜಿರುತ್ತಲ್ವ ಅದನ್ನೆಲ್ಲ ತಗೊಂಡು ಹೋಗ್ತಾರೆ, ನೋಡ್ಬೋದು. ನೋಡಿ, ಈ ಥರ ಇಟ್ಟು ಬಿಟ್ಟರೆ ಆಗಿಬಿಡ್ತು. ನನಗೆ ಅಮ್ಮನ ಥರ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಕೈ ಮೇಲೆ ಬರುತ್ತಾ ಅಂತ ಭಯ ಆಗುತ್ತೆ. ಅದಕ್ಕೆ ನೋಡಿ ನಾನು ಇಂಥದ್ದು ಆ ಪಾತ್ರೆ ತಗೊಂಡು ನೀಟಾಗಿ ಬಸಿಯೋಕ್ಕಾಯಿತು. ಅಷ್ಟೊತ್ತಿಗೆ ನೋಡಿ ಇದು ಕೂಡ ಆಗಿಬಿಡ್ತು. ಮುಚ್ಚಿಟ್ಟು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿದೆ, ನೋಡ್ಬೋದು. ಆನಂತರ ಚಟ್ನಿ ಮಾಡಲಿಕ್ಕೆ ಬಂದೆ ನಾನು. ನೋಡಿದ್ದು ಒಂದೆಲಗದ ಚಟ್ನಿನ ತುಂಬ ಸಲ ತೋರಿಸಿದ್ದೀನಿ. ಕಾಯಿ ಮೆಣಸು, ಇಂಗು, ಶುಂಠಿ, ಹುಳಿ ಪುಡಿ, ಉಪ್ಪು ಮತ್ತು ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ಆಗೇ ಬಿಡ್ತು. ಒಂದೆಲಗ ನಾವು ಆ್ಯಕ್ಚುಲಿ ದ್ವಾದಶಿಗೆ, ಅಮಾವಾಸ್ಯೆಗೆ, ನೆಕ್ಸ್ಟ್ ಈ ತಿಥಿ ಕಾರ್ಯ ಮಾಸಿಕ ಎಲ್ಲ ಬರುತ್ತಲ್ವ ಅದಕ್ಕೆ ಮಾತ್ರ ನಾವು ಬಳಸ್ತೀವಿ. ರೆಗ್ಯುಲರ್ ಇಲ್ಲಿ ಬಳಸಲ್ಲ ನಮ್ಮ ಅಡಿಗೆಗೆಲ್ಲ. ಹೀಗೇ ಬೆಳಗ್ಗೆದು ಬರೀ ಹೊಟ್ಟೆಗೆ ತಿಂದು ನೆನಪು ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಚಟ್ನಿನೂ ರೆಡಿ ಆಯಿತು. ಚಟ್ನಿಗೆ, ಕೋಸಂಬರಿಗೆ, ಆನಂತರ ಮೊಸರನ್ನಕ್ಕೆ ಒಟ್ಟಿಗೆ ಒಗ್ಗರಣೆ ಕೊನೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಮೊಸರನ್ನಕ್ಕೆ ಅನ್ನ ರೆಡಿ ಆಯಿತು. ಅದನ್ನ ನುರಿದು ಏನು ಗೊತ್ತಾ, ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಬಿಸಿ ಬಿಸಿಯಲ್ಲೇ ನಾವು ಮೊಸರು ಹಾಕಿದರೆ ಹುಳಿ ಬರುತ್ತೆ. ಆನಂತರ ನೋಡಿ, ರಸಾಯನಕ್ಕೆ ನಾನು ಮಾವಿನ ಹಣ್ಣು ರೆಡಿ ಮಾಡ್ತಾಯಿದ್ದೀನಿ. ಅದನ್ನ ಹಿಚಕಿ ಬಿಟ್ಟು ಒಂದು ಅರ್ಧ ಚಮಚೆಯಷ್ಟು ಉಪ್ಪು, ಆಮೇಲೆ ಬೇಕಾದಷ್ಟು ಬೆಲ್ಲ, ಇಷ್ಟು ಮಾತ್ರ ನಾನು ಹಾಕ್ಕೊಂಡೆ. ತೆಂಗಿನಕಾಯಿ ಹಾಲು ಹಾಕ್ಕೊಂಡಿಲ್ಲ ಈ ಸಲ. ತುಂಬ ಹೆವಿಯಾಗಿ ಬಿಡುತ್ತೆ ಈ ಬೇಸಿಗೆ ಕಾಲಕ್ಕೆ ಅಂತಂದ್ಬಿಟ್ಟು. ನೋಡಿ, ನಾನು ಬೆಲ್ಲನ ಅಚ್ಚು ಬೆಲ್ಲ ಇರುತ್ತಲ್ಲ ಅದನ್ನ ಕುದಿಸಿ ನೀರು ಮಾಡಿ ಇಟ್ಕೊಂಡಿದ್ದೀನಿ, ಸುಲಭ ಆಗುತ್ತೆ ಅಂತಂದ್ಬಿಟ್ಟು. ನೋಡ್ಬೋದು ನೀವಿಲ್ಲಿ ಎಲ್ಲ ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 kg ಬೆಲ್ಲನ ಈ ಥರ ನುರಿದು ಸರಿ ಮಾಡಿ ಇಟ್ಟಿದ್ದೀನಿ. ಇದು ಈ ಥರ ಸೆಮಿ ಲಿಕ್ವಿಡ್ ಹಂತಕ್ಕೆ ಬಂದರೆ ಈಸಿಯಾಗಿ ಕರಗುತ್ತೆ. ಜಾಸ್ತಿ ಬೆಲ್ಲನೂ ಹಿಡಿಸೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಡುಗೆ ಎಲ್ಲ ಫಾಸ್ಟ್ ಮಾಡಲಿಕ್ಕೆ. ನೋಡಿ, ರಸಾಯನ ಕೂಡ ಆಗಿಬಿಡ್ತು. ತೆಂಗಿನಕಾಯಿ ಹಾಲೊಂದು ಹಾಕಿಲ್ಲ ಅಷ್ಟೇ. ಈಗ ಎಲ್ಲದಕ್ಕೂ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು, ಇಂಗು ಮತ್ತು ಕೆಂಪು ಮೆಣಸು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊಸರನ್ನಕ್ಕೆ, ಚಟ್ನಿಗೆ, ಕೋಸಂಬರಿಗೆ. ನೋಡಿ, ಮೊಸರನ್ನಕ್ಕೆ ಹಾಕೈತೆ. ಇನ್ನು ಇದಕ್ಕೇನು ಗೊತ್ತಾ, ಕಾಯಿ ಮೆಣಸು, ಶುಂಠಿ, ಮೊಸರು. ನಾನು ಏನು ಮಾಡಿದೆ ಗೊತ್ತಾ, ಮೊಸರು ಬೇರೆ ಇತ್ತು ದೇವರಿಗೆ ನೈವೇದ್ಯ ಆಗಿದ್ದು, ಅದನ್ನ ಹಾಕ್ಕೊಂಡೆ. ಫಸ್ಟಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ದೇವರಿಗೆ ನೈವೇದ್ಯ ಮಾಡಿಟ್ಟೆ. ನೋಡಿ, ಇದು ಕಾಯಿ ಮೆಣಸು ಏನು ಗೊತ್ತಾ, ಬೇಕಾದ್ರೆ ನೀವು ಒಗ್ಗರಣೆಗೂ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಖಾರ ಇರಲಿಲ್ಲ ಅಂತ ನಾನು ಹಾಗೇ ಹಾಕಿಬಿಟ್ಟೆ. ಶುಂಠಿ ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ ಯಾವುದಕ್ಕೆ, ಮೊಸರನ್ನಕ್ಕೆ. ನೋಡಿ, ಆನಂತರ ಕೋಸಂಬರಿ ಕೂಡ ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಾಕಾಯಿತು. ನೋಡಿ, ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು. ಇನ್ನು ಹಾಗೇ ಬಿಡ್ತಿದ್ದು. ಇನ್ನು ನೆಕ್ಸ್ಟು
ಒಂದು ದಾಳಿಂಬೆ ಇತ್ತು, ದಾಳಿಂಬದ ಬಿಡಿಸಿಟ್ಕೊಂಡಿದ್ದೆ ಮುಂಚಿನ ಅವತ್ತೇ. ಅದರದ್ದು ಜ್ಯೂಸ್ ಮಾಡಿಕೊಂಡೆ ನೋಡಿ. ಮಜ್ಜಿಗೆ ಹಾಕ್ತಾಯಿದ್ದೀನಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ದೇವರಿಗೆ ಇಟ್ಟಿದ್ದೀನಿ. ಈ ಬೇಸಿಗೆಗೆ ಮೊಸರನ್ನ ಹಿತ ಅಂತ ಅನಿಸುತ್ತೆ ನೋಡಿ. ದಾಳಿಂಬೆ ಇತ್ತು, ಅದಕ್ಕೆ ನೋಡಿ ಸ್ವಲ್ಪ ಸಕ್ಕರೆ ಹಾಕಿ, ಒಂದು 2 ಚಮಚ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಸೋಸಲಿಕ್ಕೆ ಬಂದಿಲ್ಲದ, ಆಮೇಲೆ ಸುಮ್ಮನೆ ಅದೇ ನಾನು ಇದು ರಗಳೆ ಆಗುತ್ತೆ ಅಂತ ಅಂದ್ಬಿಟ್ಟು. ಗಡಿಬಿಡಿ ಆಯಿತು ಬೆಳಗ್ಗೆ. ಆನಂತರ ಎಲ್ಲ ಮಿಕ್ಸ್ ಮಾಡಿ ಊಟ ಕೂತ್ವಿ ನಾವು. ಬೆಳಗ್ಗೆ ದೇವ್ರ ಪೂಜೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ನೋಡಿ, ಅನ್ನ, ಕೋಸಂಬರಿ ಚಟ್ನಿ, ಬೆಣ್ಣೆ, ಉಪ್ಪಿನಕಾಯಿ, ಬೋಳು ಹುಳಿ, ಈ ಕಡೆಯಿಂದ ರಸಾಯನ, ಜ್ಯೂಸು, ಚಟ್ನಿ, ಮೊಸರನ್ನ ಎಲ್ಲನೂ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.